ಸಾವಿತ್ರಮ್ಮ ಎಲ್ಲಿ ಹೋದ್ರು? 10:30ಕ್ಕೆ ಬತ್ತೆ ಪಾರ್ಕಿಗೆ ಅಂತ ಫೋನ್ ಮಾಡಿದ್ದೀರ, ಎಲ್ಲ ತೋರುದಿಲ್ಲಲ್ಲ. ಓ, ಇನ್ನೂ 10:20 ಅಷ್ಟೇ. ಬಪ್ರೀಗ ಚೆಂದ ಇತ್ತಲ್ಲ ಗಾರ್ಡನ್ ಇದು, ಸೂಪರ್. ಓಹ್ ಚಿಟ್ಟೆ, ಎಷ್ಟು ಚಿಟ್ಟೆ ಇದ್ದ ಇಲ್ಲೇ. ಒಂದ್ಸಲ ಚಿಟ್ಟೆ ಗಾರ್ಡನ್ ಅಂತ ಹೋಯ್ದಿದ್ದೆ ಬೆಂಗಳೂರಲ್ಲಿ. ಯಾವುದೋ ಟ್ರೈನಿಗೆ ಹಾಕ್ದಾಗ ಹೋದ್ದು. ಎಷ್ಟು ಚೆಂದ ಇದ್ದಿತ್ತು, ಎಷ್ಟು ಬೇರೆ ಬೇರೆ ವೆರೈಟಿ ಚಿಟ್ಟೆ ಅದರೊಳಗೆ. ಹಾಂ ಹಾಂ. ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನೂ ಹಾಡುತ್ತಿಹೇ ನೀನು, ಏನನೂ ಹೇಳುತ್ತಿಹೇ. ಹೂವಿನ ಅಂದ ನಿನಗೆ ಚಂದ, ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನೂ ಹಾಡುತ್ತಿಹೇ, ಎಲ್ಲಿಗೆ ಓಡುತ್ತಿಹೇ. ಅಂದ್ಗಳಿಗೆ ಬೇಜಾರೆಲ್ಲ ನೆನಪೋಯ್ತು. ಎಷ್ಟು ಖುಷಿ ಆಗ್ತದಲ್ಲ ಹಾಡು ಹೇಳ್ತಿದ್ರೆ. ನಂಗೊಂಥರ ಹಾಡಂದ್ರೆ ತುಂಬ ಇಷ್ಟ ಮರ್ರೆ. ಅದು ಈ ಥರ ಪರಿಸರದಲ್ಲೆಲ್ಲ ಬಂದರೆ ನಂಗೆ ತಡೋಕೆ ಆಗ್ತಿಲ್ಲ. ನೀವು ಕಂಡಿದ್ದೀರ ನಾನು ಮುಂಚಿಂದ ಎಲ್ಲ ವೀಡಿಯೋ ಹಾಡೋದು, 1-2 ವೀಡಿಯೋದಲ್ಲಿ ಹಾಡಿದೆ. ಮತ್ತು ನಮ್ಮ ಸಾವಿತ್ರಮ್ಮ ಇದ್ರಲ್ಲ, ಅಂದರೆ ನಮ್ಮದು ಮಾವನ ತಂಗಿ ಕಂಡಿದೆಯಲ್ಲ, ಅವರನ್ನು ಪ್ಲೇಸೆಲ್ಲ ಸೆಲೆಕ್ಟ್ ಮಾಡೋದು, ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡೋದ್ರೊಳಗೆಲ್ಲ ಕಣಿ ಒಂಥರ ಎತ್ತದ ಕೈ. ಇಷ್ಟು ಥರ ಬರಲಾರೆ ನನ್ನ ಪರಿಸ್ಥಿತಿ ಕಣ್ರಿಯ. ನನಗೆ ಸ್ವಾಭಿಮಾನ ಜಾಸ್ತಿ ಕಣಿ. ಬೇರೆ ಹಂಗೆ ಅನ್ಕೊಂಡು ಸಿಟ್ಟು ಸಡಿ ಅನ್ಕೊಂಡು ಅಲ್ಲ ಅದು. ನನ್ನ ಸ್ವಾಭಿಮಾನಕ್ಕೆ ಮಾತ್ರ ನಂಗೆ ಧಕ್ಕೆ ಬಂದರೆ ತಡೋಕತ್ತಿಲ್ಲ. ನಮ್ಮ ಅತ್ತೆ ಮನೇಲಿ ಕಣಿ, ನಮ್ಮದು ಸ್ವಂತ ಅಂತ ಇಲ್ದಿದ್ರ ಮೇಲೆ ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ ಹೇಳಿ. ಗಂಡನ ಹೆಸರಲ್ಲಿ ದುಡ್ಡಿದ್ರೆ ಮಾತ್ರ ಅಲ್ದ ನಮಗೊಂದು ಮರ್ಯಾದೆ. ಓಹ್, ಶ್ಯಾಮಲ ಬಂದಾಯ್ತು. ಓಹ್ ಶ್ಯಾಮಲ, ಎಷ್ಟೊತ್ತಾಯ್ತು ಬಂದು? ಸಾವಿತ್ರಮ್ಮ, ಈಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಏನು ನಿಮ್ದು ಲೇಟ್ ಆಯಿತು? ಈಗ ಟೈಮ್ ಎಕ್ಸಾಕ್ಟ್ಲಿ ನಾನು ಹೇಳ್ದಷ್ಟೇ ಆಯಿತು. ನಾನು ಆ ಟೈಮಿಗೆ ಬಪ್ಪದು. ನಾನು ಮುಂಚೆ ಆಮೇಲೆ ಅದೆಲ್ಲ ಇಲ್ಲ. ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್, ನಿಂಗೆ ಗೊತ್ತಲ್ಲ. ನೀ ಯಾಕೆ ಬೇಗ ಬಂದೆ? ಟೈಮಿಗೆ ಬಂದ್ರೆ ಆತಿತ್ತಲ್ಲ. ನಿನ್ನ ಡ್ಯೂಟಿ ಎಲ್ಲ ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ ನೀನು. ಅದು ಹಂಗಲ್ಲಮ್ಮ, ಒಂಚೂರು ಒಂದು 10 ನಿಮಿಷ ಬೇಗ ಆಯ್ತು ಅಷ್ಟೇ. ಗೌರ್ಮೆಂಟು ಸಂಬಳ ಸುಮ್ಮನೆ ಕೊಡುತ್ತಾ ಶ್ಯಾಮಲ? ಹಾಗೆಲ್ಲ ಮಾಡೋಕ್ಕಾಗ, ಅದೆಲ್ಲ ಅನ್ಯಾಯ ಮಾಡ್ದಂಗೆ. ಮಕ್ಕಳೆಲ್ಲ ನಿನ್ನೊಟ್ಟಿಗೆ ಇರ್ತಲ್ದ, ನಿನ್ನ ಮೇಲೆ ಡಿಪೆಂಡ್ ಇರ್ತೋ. ನೀನು ಒಳ್ಳೆ ಮಾಡಿ ಕಣ್ಕಣ್ಕ ಮಕ್ಕಳನ್ನ. ಏನೋ ಎಮರ್ಜೆನ್ಸಿ ಅಂತ ಬಪ್ಪದು ಹೋಗೋದು ಸರಿ, ಅದಕ್ಕೆ ಟೈಮಿಗೆ ಬಂದ ಟೈಮಿಗೆ ಹೋಯ್ಕು ಅಷ್ಟೇ. ಇಷ್ಟೆಲ್ಲ ಸುಮ್ಮನೆ ಬಂದು ಅಲ್ಲಿ ಕೂತ್ಕೊಂಬದು ಟೈಮ್ ವೇಸ್ಟ್. ಗೌರ್ಮೆಂಟ್ ಸಂಬಳ ತಗೊಂಬರೋ ಈ ರೀತಿಯೆಲ್ಲ ಇಪ್ಕಾಗ. ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ, ಗೊತ್ತಾ ನಿಂಗದು? ಆಯ್ತಮ್ಮ, ನೀವು ಮಿಲ್ಟರ್ನ ಮಧ್ಯ ಇಪ್ಪಕ್ಕೂ ನೀವು ಇಪ್ಪಕ್ಕೂ ಸಮ ಇತ್ತು ಕಣಿ. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಅಲ್ಲ ನೀವು. ಇಪ್ಪದೇ ಹಾಗೆ ಶ್ಯಾಮಲ, ನಾನೇನಿದ್ರು ಸೀದಾ ಅಷ್ಟೇ. ಹೇಳಿ ಆಯಿತು, ಮುಗಿಸಿ ಆಯಿತು. ಅದಕ್ಕೆ ಕೊಂಕಣ ಸುತ್ತಿ ಮೈಲಾರಿಗೆ ಪಪ್ಪದ ಹಂಗಿಂದೆಲ್ಲ ಇಲ್ಲ. ಯಾವತ್ತಿದ್ರೂ ನೇರ ನಿಟ್ಟ ನಿರಂತರ. ಈಗ ಬಂದು ಅಲ್ಲೇ ಕೂತ್ಕೊಂಬ, ಮುಂದೆ ಹೋಗಿ ಕೂತ್ಕೊಂಡು ಎಂಥ ಮಾತುಕತೆ ಮಾಡಿ ನಾನು ಮತ್ತೆ 11:15 ಹೋಯ್ಕು. 11:15 ಒಂಚೂರು ಬ್ಯಾಂಕಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸಿ ಮತ್ತು 12:15 ಹಂಗೆ ಮನೆಗೆ ಹೊರೆ. ನಂಗೆ ಅರ್ಧ ಗಂಟೆ ಅಡುಗೆ ಮಾಡೋಕೆ ಬೇಕು. ಕಡೆ ಉಂಟ್ಕೊಂಡು ಒಂಚೂರು ಮಲ್ಕೊಳಕ್ಕೆ 2 ಗಂಟೆಗೆಲ್ಲ ನಾನು ಮಲ್ಕೊಳಕ್ಕೆ. ಇವ್ರ ಗಂಡ ಮಿಲ್ಟ್ರಿ ಇದ್ದದ್ದೇ ಒಳ್ಳೇದಾಯ್ತು. ಒಟ್ಟಿಗೆ ಇದ್ದಿದ್ದರೆ ಇವ್ರು ಸ್ಟಿಟ್ ಮಾಡೋಷ್ಟರೊಳಗೆ ಅವರೇ ಓಡಿ ಹೋಗ್ತಿದ್ದೇನೇನು. ಹೇಳಿ ಅಮ್ಮ, ಎಂಥದ್ದು ಮಾತಾಡ್ಕೊಂತ ಪಾಪ ಕೇಳ್ರಿ ಅಲ್ಲ. ನೀವು ಮನೆ ಬಿಟ್ಟು ಓಡಿ ಹೋಯ್ದೆ ಅಲ್ದ? ಎಂತಮ್ಮ ಅದು ಓಡಿ ಹೋಯ್ದೆ ಅಂತೆಲ್ಲ ಹೇಳ್ತೀರಿ ಅಲ್ದ? ನೀವು ಮನೆ ಬಿಟ್ಟು ಹೋದಲ್ದ ಮತ್ತೆಂತ? ಅದಕ್ಕೆ ಓಡಿ ಹೋದ್ ಅನ್ಕೊಂಡೆ ಹೇಳುದೆ. ಮದುವೆ ಆದ್ಮೇಲೆ ಮದುವೆ ಆಪಕ್ಕಿಂತ ಮುಂಚೆ ಇಲ್ಲಿ ನೀ ಗಂಡನ ಬಿಟ್ಟಿಗೆ ಹೋದ್ರ ಮೇಲೆ ಓಡಿ ಹೋದ್ಲಕ್ವೆ ಅಲ್ಲಮ್ಮ. ನೀವೀಗ ಇಷ್ಟು ವರ್ಷದಿಂದ ಕಾಣ್ತಿದ್ರಿ ಅಲ್ದ ನಮ್ಮ ಮನೇಲಿ. ನಮ್ಮ ವಾತಾವರಣ ಎಲ್ಲ ಗೊತ್ತಲ್ಲ ನಿಮ್ಮ ಮನೇದು. ಕಣಿ, ನಿಮ್ಮ ಅಮ್ಮ ಇದ್ದರು, ಅವರಿಷ್ಟಕ್ಕೆ ಅವ್ರು ಹಳಿಯರು, ಅವ್ರಿಗೆ ಎಂತ ಬೇಡ. ಮಾವಯ್ಯ ಇದ್ದವರು ಹೋಯ್ರು ಹೊರಗೆ ಹೋದ, ಅವ್ರೇನು ಬರ್ತಿಲ್ಲ ಏನಿಲ್ಲ. ಈಗ ಮುಂದೆ ಆಸ್ತಿ ಪಾಲು ಅದು ಇದು ಅಂತ ಹೇಳ್ರೆ ಎಲ್ಲ ನಮ್ಮ ಮಾವನೇ ಮಾಡ್ಕೋದ. ಈಗ ಮಾವನಿಗೆ ಸಾಥ್ ಕೊಡೋದು ಯಾರು? ನಮ್ಮ ಮನೆಯವರು. ನಮ್ಮ ಮನೆಯವ್ರು ಬಿಟ್ಟರೆ ಬೇರೆ ಯಾರು ಸಾಥ್ ಕೊಡ್ತಾರೆ ಅವರಿಗೆ ಕೈ ಕೆಲಸಕ್ಕೆ? ಯಾರಿಲ್ಲ. ಪದ್ಮಬೈ ಅಂತೂ ಮಣ್ಣು ಮುಟ್ಟೋದೇ ಇಲ್ಲ. ಪೂರ ಇವರೇ ಮಾಡ್ಕೋದ. ದಿನ ಇವರೇ ಮಾಡೋಷ್ಟೊತ್ತು ಎಲ್ಲ ಕೆಲಸ ಇವರೇ ಮಾಡ್ತಾರೆ. ರಕ್ತ ಬಲ್ಲ ಇವ್ರದ್ದೇ. ಈಗ ಮಾವಯ್ಯ ಹಳತತ್ತ ಬಂದ್ರೆ ಬಿಡಿ. ಈಗ ನಾವು ಅವರಿಗೆ ಅಂತ ಹೇಳೋಕ್ಕೂ ಆಗ್ತಿಲ್ಲ ಜಾಸ್ತಿ, ಅದು ಮಾಡಿ ಇದು ಮಾಡಿ ಅನ್ಕೊಂಡು. ಅಲ್ಲದೆ ಅವ್ರಿಗೆ ಎಡ್ದಷ್ಟು ಅವ್ರು ಮಾಡ್ತಾರೆ, ಅದರಲ್ಲೇನಿಲ್ಲ. ಹಂಗೆ ಅನ್ಕೊಂಡು ಇವ್ರು ಅದೇ ಮಾಡ್ತೇಕಂದ. ನಮ್ಗನ್ಕ ಎಂತಾರು ಬೇಡ್ದ? ಹೌದೌದು, ನೀನು ಹೇಳೋದು ನಿಜವೇ. ನಿಂದಂತ ಎಂತಾರು ಬೇಕು. ಹಂಗೆ ಅನ್ಕೊಂಡು ನೀ ಕಡ್ಡಿ ಮುರಿದಂಗೆ ಸೀದಾ ಮನೆ ಬಿಟ್ಟು ಹೊರ ಹೆಂಗತ್ತು ಹೇಳ್ಕಂಬ. ನೀನು ಇಷ್ಟು ಸ್ವಲ್ಪ ಬುದ್ಧಿ ಉಪಯೋಗಿಸ್ಕಲ್ದ ಶ್ಯಾಮಲ. ಸೀದಾ ಎಲ್ಲ ಬಿಟ್ಟಿಗೆ ಹೋರಿ ಅಂಥದ್ದು ಇಲ್ದಿದ್ದಂಗೆ ಆತು ನಿಂಗೆ. ಎಂತ ಮಾಡೋದು ಅಮ್ಮ? ಎಷ್ಟು ಸಲ ಹೇಳಿದೆ ನಾನು ಇವರಿಗೆ, ನಾವು ಜಗಳ ಅಪ್ಪ ಮುಂಚೆ ಬೇರೆ ಒಪ್ಪ ಜಗಳ ಮಾಡ್ಕೊಂಡು ಬೇರೆ ಹೋಯ್ತು ತನಕ ಮಾತು ಬೇಡ ಅನ್ಕೊಂಡು. ಒಂದೊಂದ್ಸಲ ಅತ್ತಿಗೂ ನಂಗೂ ಆತೇ ಇಲ್ಲ ಕಣೆ. ಸಮ ಒಂಥರ ಹಾವು ಮುಂಗ್ಸಿಕೊಂಡಂಗೆ ಆಗಿಬಿಡುತ್ತೆ. ಇರಿ, ಈಗ ಹಾವು ಮುಂಗ್ಸಿಕೊಂಡಂಗೆ ಎಲ್ಲರ ಮನೇಲೂ ಆತು. ಅತ್ತೆ ಸಸಿ ಅಂದ್ರ ಮೇಲೆ 2 ಹೆಂಗಸ್ರ ಮನೇಲಿ ಇದ್ರ ಮೇಲೆ ಒಂದು ಮಾತು ಹೋತ್ತು, ಒಂದು ಮಾತು ಬತ್ತತ್ತು. ಅದನ್ನು ತಲೆಗೆ ಹಾಯ್ಕೊಂಡು ಮನೆಯೆಲ್ಲ ಬೇರೆ ಮಾಡ್ಕೊಂಡು ಹಂಗಿಂತೆಲ್ಲ ಮಾಡ್ತಾರೆ ಮಗ. ಅವ್ರು ಹಳ್ತಿನ ಕಾಲದಲ್ಲ. ನೀವಲ್ದೆ ಮತ್ತಾರು? ಹೌದೋ, ಅವಳಿಗಂತೂ ಬಿಡು.
ಮುಂಜೆ ಅಂದ್ರೆ ಜೀವ, ಮುಂಜೆ ಇಲ್ಲದೆ ಅವಳು ಒಂದು ದಿವಸ ಇರೋದಿಲ್ಲ. ನೀ ಆ ಥರದ್ದೆಲ್ಲ ಮಾಡಬೇಡ. ಎಂತ ಇದ್ರೂ ಸಮಪಾಲು ಮಾಡಿ 3 ಜನಕ್ಕೆ ಕೊಡ್ತಾರೆ, ನಿಮ್ಗೊಂದು ಕೊಡದೇ ಇರ್ತಾರ? ಕೊಡ್ದಿದ್ರೆ ಎಂತ ಮಾಡೋದು? ನನಗೆ ಅದೇ ಯೋಚನೆ. ನಮ್ಗಾರ ಎಂತ ಅವ್ರು ಓದಿರ ಎಂತ ಇತ್ತು ಹೇಳಿ, ಸಮ ಓದ್ಕೊಂಡ್ಲೂ ಇಲ್ಲ. ಪದ್ಮನಾಭನಾರ ಓದಿದ, ಮತ್ತು ಇವರಿಗಂತೂ ಎಲ್ಲ ಇತ್ತು. ಹೊತ್ತಿಗೆ ಏನು ಯೋಚನೆ ಇಲ್ಲ. ನಮಗೆ ಅಲ್ದೆ ಎಂತ ಇಲ್ದಿದ್ದಂಗೆ ಹಬ್ಬದ. ನಾಳೆ ನಮ್ಮ ಮಕ್ಕಳು ನಾವು ಎಲ್ಲಿ ಹಾಕೋದು ಹೇಳಿ? ಈಗ ದೊಡ್ಡ ಮಾಡಿ ಓದ್ಸ್ಕ ಡಾಕ್ಟ್ರ ಇಂಜಿನಿಯರ ಇನ್ನೆಂಥರ ಮಾಡ್ಕೊಂಡ್ರೆ ಎಷ್ಟು ದುಡ್ಡು ಬೇಕತ್ತು. ಹೊಯ್ಲಿ ನನಗೆ ಎಂಥರ ಬೇಕಂದ್ರೆ ಎಷ್ಟು ಕಷ್ಟ ಹತ್ಕೋತಾವ ಒಂದೊಂದ್ಸಲ. ಮಾವನ ಹತ್ರ ನಾವು ಹೋಯ್ಕೆ ಏನು ಕತ್ತ? ಹೌದು, ನೀ ಹೇಳು ಸಮ, ಮಾವನ ಹತ್ರ ಹೋಯ್ಕೆ ಏನು ಕತ್ತಿಲ್ಲ. ಅದನ್ನು ಕೂತ್ಕೊಂಡು ನೀವು ಮಾತಾಡ್ಕೊಂಡ್ಕ ಮನೇಲೆ ಹಿಂಗೆ ಆತು, ನಾವಿಷ್ಟು ದುಡ್ಡಿತ್ತು ಅನ್ಕೊಂಡು ಅದನ್ನು ವಾದ ಮಾಡಿ ಹೇಳೋದಲ್ಲ. ನಾವು ಒಟ್ಟಿಗಿತ್ತು, ನಮಗೂ ಖರ್ಚಿಗೆ ದುಡ್ಡು ಬೇಕು, ಇಷ್ಟು ದುಡ್ಡು ಅನ್ಕೊಂಡು ಕೊಡಿ ನೀ ನಿಮ್ಮ ಮಗನಿಗೆ ಅಂತ ಒಂದು ಮಾತಾಡ್ಕ. ಇಲ್ಲ ಮುಂಜಾರು ಹೇಳ್ಕ. ಮುಂಜೆ ಅಂತ ಬಿಡು, ಅವ್ನು ಅವನು ಎಂಥದ್ದು ಹೇಳೋದಿಲ್ಲ. ಅವರಿಗೆ ಮಗ ಮಸಾಲಿಗೆ ಇರುತ್ತೇನೋ ಬಹುಶಃ. ಹೆಂಗೂ ನಮ್ಮ ಮಗನೇ ಎಲ್ಲಕ್ಕೆ ಎಂತ ಬೇಕಾರೆ ಅನ್ಕೊಂಡು ನೀ ಬಾಯಿ ಬಿಟ್ಟು ಒಂದು ದಿವಸ ಮಾತಾಡ. ಸಾಯಂಕಾಲದ ಹೊತ್ತು ಅಮ್ಮನ ಕೂರಿಸ್ಕೊ ಮತ್ತು ನಿಮ್ಮ ಅತ್ತೆನೂ ಕೂರಿಸ್ಕೊ, ಮಾವನೂ ಇರಲಿ. ಹೇಳಿ ನೀನು ಸೀದಾ ಮಂಜನ ಹತ್ರ ಹೇಳ್ತಾ ಅನ್ಕಂಡು ಮಂಜನೇ ಕಾಯ್ಬೇಡ, ಮಾತಾಡಿ ನೀವು ಕ್ಲಿಯರ್ ಮಾಡ್ಕಣ್ಕ. ಹೌದು, ನೀ ಹೇಳೋದು ನಿಜ, ನಿಂಗೂ ದುಡ್ಡು ಬೇಕತ್ತ. ಎಂಥದ್ದು ಒಂದು ಬಟ್ಟೆ ತಗೊಂಡ್ಕ, ಚಿನ್ನ ತಗೊಂಡ್ಕಂದ್ರೆ ಮಾವನ ಹತ್ರ ಕೇಮ್ಕತ್ತ. ಇನ್ನೇ ನಾ ಹೇಳ್ತಿದ್ದದ್ದು ನೀವಾರ ಅರ್ಥ ಮಾಡ್ಕೊಂಡ್ರೆ ಅಲ್ಲ ನನ್ನ. ಅದಕ್ಕೋಸ್ಕರ ನಾ ಇಷ್ಟೆಲ್ಲ ಗಲಾಟೆ ಮಾಡೋದಷ್ಟೇ. ನಂಗೆ ಎಂಥರ ಕಾಣಿ ಒಂದು ಕಿಮಿದು ಮೂಜಿದು ಬೇಕಂತ ಹೇಳ್ರು ನನ್ನ ಸಂಬಳ ಬಪ್ತಿಪ್ಕೋಯ್ ಹೆಂಗೋ ನಡೀತಿತ್ತು. ಇಲ್ಲ ಅಂದಿರೆ 1 ರೂಪಾಯಿ ಕಾಸಿಗೂ ನಾವು ಇವ್ರನ್ನ ಕಾಯ್ಕ ಗಂಡ ಹತ್ರ ಹೆಂಗಾರು ಕೇಳ್ಲಕ್ಕ, ಮಾವನ ಹತ್ರ ಕೇಮ್ಕತ್ತ ಹೇಳಿ? ಹೌದೌದು, ನೀ ಹೇಳೋದು ನಿಜ. ನನಗೆ ಅರ್ಥ ಆತು ನೀನು ಅಂತ ಹೇಳ್ತೆ, ನಂಗೆ ಅರ್ಥ ಆತು. ಅದನ್ನು ನೀ ಬಿಡಿಸಿ ಸರಿಯಾಗಿ ಹೇಳಕ್ಕೆ ಅತ್ತಿ ಹತ್ರ. ಏನು ಅವ್ರೇನು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಏನಲ್ಲ, ಅತ್ತಿಗೆ ಒಳ್ಳೆಯರೆ. ಅದು ಒಂಚೂರು ಕೆಲವುದೆಲ್ಲ ಒಂಥರ ಮಂದ ತಲೆಗೆ ಹೋಗ್ತಿಲ್ಲ. ನೀನು ಅದನ್ನು ಬಿಡಿಸಿ ನೀಟಾಗಿ ಕೂತ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಅದು ಬಿಟ್ಕೊಂಡು ಕಂಡ ತುಂಡ ಮನೆ ಬಿಟ್ಕೊಬಪ್ದು ಗಂಡನೊಟ್ಟಿಗೆ ಗಲಾಟೆ ಮಾಡ್ಕೊಂಡು ಗುಸಂಗುಳಿ ಮಾಡ್ತೈಕಂಡ್ರೆ ಯಾರಿಗೆ ಗೊತ್ತತ್ತು ನಿನ್ನ ಮನಸ್ಸಲ್ಲಿ ಅಂತ ಇತ್ತು ಅನ್ಕಂಡು. ಮತ್ತಿನ್ನು ಆಸ್ತಿ ಬಗ್ಗೆ ಯೋಚನೆ ಮಾಡಬೇಡ, ನಾನು ಗ್ಯಾರಂಟಿ. ಅದ್ರ ಮಟ್ಟಿ ಮಾತ್ರ ನಾನು 100% ಹೇಳ್ತೆ. ಎಲ್ಲ ನಿಮ್ಗೆ ಎಷ್ಟಂದ್ರೆ ನಿಮ್ಗೆ ಇನ್ನೂ ಒಂಚೂರು ಮುಂಜಾನೆ ಜಾಸ್ತಿ ಸಿಕ್ಕುತ್ತೆ ಹೊರತು ಕಮ್ಮಿ ಸಿಕ್ಕೋದಿಲ್ಲ. ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೆ ಕಣ. ಮತ್ತು ಈಗೂ ಅಷ್ಟೆಲ್ಲ ಮಾಡ್ತಾರಲ್ಲ, ನಿಂಗೆ ಒಂದು ದಿವಸ ತಿಂಬುಕುಂಬಕ್ಕೆ ಏನಾರು ಕಮ್ಮಿ ಮಾಡಿರಾ ಅಥವಾ ನಿನಗೆ ಎಂಥರ ನೆಗ್ಲೆಕ್ಟ್ ಮಾಡಿರಾ ಹೇಳ್ಕಂಬ? ಇಲ್ಲ ಹಂಗಿಂದೆಲ್ಲ ಯಾವತ್ತೂ ಮಾಡಲಿಲ್ಲ. ನನಗೆ ಇದಷ್ಟೇ ನಮ್ದಂತ ಆಯ್ರೆ ಒಳ್ಳೇದಾಗ್ತಿದ್ದಿತ್ತು. ಮುಂದೆ ಎಂಥರ ಮನ್ಸು ಬೇರೆ ಆಯಿತು, ಮನ್ಸು ಬದಲಾಯಿಸ್ರ ಎಂಥರ ನಾವಿಲ್ಲ ಅತ್ತಿ ಸಸಿ ಎಂಥರ ಇಟ್ಕಂತು ನಮ್ಮನ್ನು ಸಡನ್ನ ಹೊರಗೆ ಹಾಕ್ರ. ಹಂಗೆಲ್ಲ ಮಾಡ್ರೆ ಎಲ್ಲಿಗೆ ಹೋಗ್ಬೋದು ಹೇಳಿ? ಮಕ್ಕಳನ್ನ ಕರ್ಕೊಂಡು ಎಂತ ಮಾಡೋಕತ್ತನ್ಕ ನಂದೊಂದು ಯೋಚನೆ ಅಷ್ಟೇ. ಎಲ್ಲ ಇಲ್ದಿದ್ದು ಯೋಚನೆ ಎಲ್ಲ ಬಿಡು, ಹಂಗಿಂದೆಲ್ಲ ಎಂಥದ್ದು ಆತಿಲ್ಲ. ಹಂಗೆ ಹೆಚ್ಚು ಕಮ್ಮಿ ಯಾರ ನಾವೆಲ್ಲ ಇಲ್ಲಿ ಊರ ಮನೆಯವ್ರು ಅನ್ಕೊಂಡಿದ್ರು, ನೆಂಟ್ರಿಷ್ಟು ಅನ್ಕೊಂಡಿದ್ರು. ಮುಂಜೆ ಅಂದ್ರೆ ಮತ್ತೆ ಎಲ್ಲರಿಗೂ ಜೀವ ಬಿಡುತ್ತೆ. ಅವನನ್ನು ಯಾರು ಬಿಟ್ಟು ಹಾಕೋದಿಲ್ಲ. ಮುಂಚೆಗೆ ನೀನು ಅತ್ತಿಯೇ ಬಿಟ್ಟು ಹಾಕೋದಿಲ್ಲ, ಅವ್ನು ಬಿಟ್ಟು ಅವಳು ಬದುಕೋದಿಲ್ಲ ಮಗ. ನೀ ಬೇರೆ ಮನೆ ಮಾಡೋದೆಲ್ಲ ಬಿಟ್ಟು ನಿನ್ನ ಕೆಲಸ ನೀ ಮಾಡ್ಕೊಂಡು ನಿಂದು ಏನಿತ್ತು ಮಕ್ಕಳನ್ನ ಒಂಚೂರು ಓದಿಸ್ಕೊ. ಅಡುಗೆ ಮನೆಗೆ ಹೋಗಿ ಅವಳು ಎಂಥಾರು ಅಡುಗೆ ಮಾಡಲಿ, ನೀನೊಂದು ತಾಳು ಎಂಥಾರು ಮಾಡಿ ಇಡು. ನಿನ್ನ ಕೆಲಸ ಅನ್ಕೊಂಡು ಆತು. ಮನೆಗೆ ನೀ ಕ್ಲೀನ್ ಮಾಡ್ಕೊಂಡು ಖುಷಿಯಾಗಿ ಇರು. ಜಾಸ್ತಿ ಮಂಡಿಗೆ ಹಾಯ್ಕೊಂಡ್ಬೇಡ ಅವಳು ಎಂಥಾರು ಹೇಳ್ರೆ. ನೀನು ಅಷ್ಟೇ, ನೀನು ಅವ್ರದ್ದು ಎಂತ ಕಿತ್ಕೋಕೆ ಹೋಗ್ಬೇಡ. ಮಾವ ಹಾಗೆ ಅಣ್ಣಯ್ಯ ಒಂಚೂರು ಪಿರಿ ಮಾಡ್ತಾವ ಒಂದೊಂದ್ಸಲ. ಅದೊಂದ್ಸರಿ ಎಣ್ಣೆ ಹಾಕ್ತನಲ್ಲ ಒಂದೊಂದ್ಸಲ ಹಂಗೆ ಆತು. ಅದನ್ನೆಲ್ಲ ತಲೆಗೆ ಹಾಕ್ಕೊಂಡ್ಬೇಡ. ನಿನ್ನ ಕೋಣೆಗೆ ಹೋಗಿ ನಿಮ್ಮ ಮಕ್ಕಳನ್ನ ಓದಿಸ್ಕೊಂಡು ನೀಟಾಗಿ ಇರು. ಅತ್ತಿ ಮಾವ ಅಂದ್ಕೊಂಡು ಒಂಚೂರು ಮಾತಾಡ್ಸ್ಕೊಂಡು ಗೌರವದಿಂದ ಇರು. ಇದೆಲ್ಲ ಬಿಡು ನೀನು, ಈ ಎಲ್ಲ ಹೇಸಿಗೆ ಎಲ್ಲ ಬಿಟ್ಟು ಬಾ ಮನೆ ಬಾ. ಈಗ ಹೇಳೋದು ಕೇಳು. ಇಲ್ದಿದ್ದೆಲ್ಲ ಲಾಟಿ ಮಾಡ್ಕೊಂಡು ಎಲ್ಲ ಊರ ಮಂದಿ ಮುಂದೆಲ್ಲ ಅಸಹ್ಯ ಆಗಿಬಿಡಿ ನೀವು. ಹೌದು, ನೀವು ಹೇಳೋದು ಸಮ. ನನ್ನ ಅತ್ತಿಗೆ ಮನೇಲಿ ಇದ್ದಿದ್ದೆ ಇಷ್ಟು ದಿನ. ಅಲ್ಲೂ ಒಂದು ಮನೆ ಸಸಾರದ ಕಣ್ಣಂಗೆ ಆಯ್ತು ನಿಮ್ಮ ಹತ್ರ ಮುಚ್ಚು ಮರಿ ಅಂತದ. ಅದೇ ಈಗ ಅಲ್ಲಿ ಸೀದೆ ಬಿಟ್ಟು ಬಂದರು, ಇಲ್ಲ ಅತ್ತಿ ಎದುರಿಗೂ ಮರ್ಯಾದೆ. ಒಟ್ಟಿನಲ್ಲಿ ಎಲ್ಲ ಬದಿಗೂ ನನ್ನ ಕಣಿ ನಂದೊಂದು ಈಗೋವೇ ಹೊರಟಾಪದು. ಎಲ್ಲ ಬದಿಗೂ ಅದು ಆತಿಲ್ಲ, ಎಲ್ಲ ಬದಿ ಸರಿ ಮಾಡ್ತೆ ನಾನು ಒತ್ತೆ ನಾಳೆ ಅತ್ತಿಗೆ ಮನೆಗೆ ಬಂದು ನಾನೇ ಬಂದರ ಥರ ಮಾಡ್ತೆ. ಸರಿ ಮಾಡ್ರೆ ಸರಿಯಲ್ಲ ನಿನಗೆ. ಈ ಅತ್ತಿ ಬದಿಗೂ ನಾನು ಎಂಥರ ಹೇಳಿ ಇದು ಮಾಡ್ತೇನೆ. ಇನ್ನು ಯಾರು ಈಗ ಕಾಣ್ತಿಲ್ಲಕ್ಕ. ಈಗ ಬಿಡಿ, ನೀವು ಅದೆಲ್ಲ ಚಿಂತೆ ಬಿಟ್ಟು ಹೋಗಿ. ಡ್ಯೂಟಿ ಲೇಟ್ ಆಗ್ತೆ, ಜಾಸ್ತಿ ಹೊತ್ತಲ್ಲ ಹಿಂಗೆಲ್ಲ ಮಾಡೋಕ್ಕಾಗ. ಕೆಲಸದ ಹೊತ್ತಲ್ಲ ಹಿಂಗೆ ಬಪ್ಪದೆ ತಪ್ಪು. ಮತ್ತೀಗ ಮಾತಾಡ್ಕೆ ಅಲ್ಲ ಅಂತ ಕರೆಸಿದ್ದಷ್ಟೇ. ಹೋಗಿ ನೀನು. ನಾನು ನಾಳೆ ಬತ್ತೆ. ನಾಳೆ ಬಂದು ನೀ ಎಲ್ಲ ಬಟ್ಟೆ ಎಲ್ಲ ರೆಡಿ ಮಾಡ್ಕೋ, ಅತ್ತಿಗೆ ಮನೆಯಿಂದ ಸೀದಾ ಬರ್ಲಕ್ಕೆ. ನಾನು ವಾಪಸ್ ನಮ್ಮ ಮನೆಗೆ ಹೋಗಪ್ಪ ಅಂದ್ಕೊಂಡಿದ್ದೆ. ನಮ್ಮ ಮನೆ ಎಷ್ಟಾರೋ ನಮ್ಮ ಮನೆ. ಬೇರೆಯವ್ರ ಮನೇಲಿದ್ದರೆ 4 ದಿನ ಚಂದ, 5ನೇ ದಿನಕ್ಕೆ ಸಸಾರ ಅಲ್ಲದೆ ಅಂತ ಹೇಳ್ತೀರಿ. ಅದನ್ನೇ ನಾವು ಇಷ್ಟು ದಿವಸದಿಂದ ಹೇಳ್ತಿದ್ದು ಚಾಮಲ್ಲ ಅಂತೀರಿ ಅಲ್ದ. ಅಷ್ಟು ನಂಗೆ ಮಂಡಿಗೆ ಹೋಯಿಲ್ಲ. ಈಗ ಸಾವಿತ್ರಮ್ಮ ಬಂದು ಹೇಳ್ರ ಮೇಲೆ ಒಂಚೂರು ತಲೆ ಓಪನ್ ಆದಂಗೆ ಆಯ್ತು ಕಣಿ. ಆಯ್ತಕ್ಕ, ನಾನು ಹೋತೆ. ನಿಮ್ಗೆ ಹೆಂಗೆ ಅನಿಸ್ತು ವೀಡಿಯೋ ಅಂದ್ಕೊಂಡು ಹೇಳ್ಕಕ್ಕ. ಕಮೆಂಟ್ ಹಾಕಿನಿ, ನಾ ಎಲ್ಲ ಕಮೆಂಟು ಓದ್ತೆ. ಖುಷಿಯಾತ್ ನಂಗೆ ನೀವು ಕಮೆಂಟ್ ಹಾಕ್ತಾಗಳ. ಮತ್ತು ಹೀಗೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತೀರಿ ಅಕ್ಕ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರೋಕ್ಕಾಗ.